ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ರೇ ಒಮ್ಮೆ ರೈತರ ಸಮಸ್ಯೆಯನ್ನೊಮ್ಮೆ ಆಲಿಸಿ. ರೈತರೇ ಸೇರಿಕೊಂಡು ನಿರ್ಮಾಣ ಮಾಡಿದ್ದ ಫ್ಯಾಕ್ಟರಿ ಸದ್ಯ ರೈತರಿಗೆ ಕಂಟಕವಾದ ಸ್ಟೋರಿ ಇದು. ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ನೀರಿನಿಂದಾಗಿ ಕಲುಷಿತವಾದ ಜಲಮೂಲಗಳು. ನಿಪ್ಪಾಣಿಯ ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆಯ ತ್ಯಾಜ್ಯ ನೀರಿನಿಂದಾಗಿ ಸಮಸ್ಯೆ ಉಂಟಾಗಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಯಮಗರ್ಣಿ ಗ್ರಾಮದ ಬಳಿಯ ಸಕ್ಕರೆ ಕಾರ್ಖಾನೆ. ಹಾಲಸಿದ್ದನಾಥ ಸಹಕಾರಿ ಸಕ್ಕರೆ ಕಾರ್ಖಾನೆಯಿಂದ ಹೊರಬಿಡಲಾಗುತ್ತಿರುವ ಕಾರ್ಖಾನೆಯ ತ್ಯಾಜ್ಯ ನೀರು ರೈತರ ಜಮೀನುಗಳಿಗೆ ನುಗ್ಗಿದೆ. ತ್ಯಾಜ್ಯದಿಂದಾಗಿ ಕಲುಷಿತಗೊಂಡ ಕೊಳವೆ ಬಾವಿ, ಬೋರ್ವೆಲ್ಗಳ ನೀರಿನ ಮೂಲಗಳು, ಬಾವಿಯಲ್ಲಿದ್ದ ಜಲಚರ ಪ್ರಾಣಿಗಳಿಗೂ ಕಂಟಕವಾಗಿದೆ. ಕಳೆದ 5 ವರ್ಷಗಳಿಂದ ಕಾರ್ಖಾನೆಯ ತ್ಯಾಜ್ಯ ನೀರಿನಿಂದ ಬಹಳ ಸಮಸ್ಯೆ ಉಂಟಾಗಿದೆ. ಈ ಕುರಿತು ಕಾರ್ಖಾನೆಯ ಆಡಳಿತ ಮಂಡಳಿಯವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಒಂದು ವೇಳೆ ಕಾರ್ಖಾನೆಯವರು ತ್ಯಾಜ್ಯ ಬಿಡುವುದನ್ನು ನಿಲ್ಲಿಸದಿದ್ದರೆ ಫ್ಯಾಕ್ಟರಿ ಮುಂದೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತರು ಎಚ್ಚರಿಸಿದ್ದಾರೆ. ಅವ್ರ ವತಿಯಿಂದ ಕೆಮಿಕಲ್ ಮಿಶ್ರಿತ ನೀರು ಬಿಡ್ತಾ ಇದ್ದಾರೆ. ಈಗ 3-4 ವರ್ಷ ಆಯ್ತು ನೀರು ಬಿಡ್ತಾ ಇದ್ದಾರೆ. ಈ ನೀರಿನಿಂದ ನಮ್ಗೆ ಬಹಳಷ್ಟು ಗಂಭೀರ ಪರಿಣಾಮ ಆಗಾಕದವ್ರಿ. ಗಂಭೀರ ಪರಿಣಾಮ ಅಂದ್ರೆ ನಮ್ಮ ಬಾಯಿಂದ ಎಲ್ಲ ನೀರು ಹೊಲಸಾಗ್ಯಾವ್ರಿ. ಅದರಲ್ಲಿ ಇರುವ ಮೇನ, ಕೊಪ್ಪಿ ಎಲ್ಲ ಬಾಕಿ ಕೀಟಗಳು, ಜೀವಗಳು ಎಲ್ಲ ಸತ್ತು ಹೋಗ್ಯಾವ್ರಿ. ಆಮೇಲೆ ನಮ್ಮ ಹೊಲ ಏನು ಹಿಂದಿನ ವರ್ಷ ಏನು ಬೆಳೀತಿತ್ತು, ಇದು ಹಿಂದ್ಗಡೆ 4-5 ವರ್ಷ ಹಿಂದ್ಗಡೆ, ಅದರಿಂದ ಈಗ 50% ಇನ್ಕಮ್ ನಮಗೆ ಇಲ್ಲಾಗಿತ್ತು ರೀ. ಟೋಟಲಿ ನಮ್ಮ ಎಲ್ಲ ಹೊಲ, ನಮ್ಮ ಹೊಲದಾಗಿನ ಮಣ್ಣು ಎಲ್ಲ ಹಾಳಾಗಿ ಹೋಗಿತ್ತು ರೀ. ಆಮೇಲೆ ನಮಗೆ ನೀರಿನ ಸಮಸ್ಯೆ. ಇಲ್ಲಿ ಹೊಲದಾಗ ಕೆಲಸ ಮಾಡಕ್ಕೆ ಬರುವಾಗ ಸ್ವಂತ ಬಾವಿ ಇದ್ದಾಗ ನಾವು ಮನೆಯಿಂದ ಕೊಡ ತುಂಬಿ ಬರಬೇಕಾಗಿತ್ತು ರೀ. ಈ ಥರದ್ದು ಎಲ್ಲ ನಾವು ಅವಲೋಕನೆ ಮಾಡಿ ನಮ್ಮ ಕಾರ್ಖಾನೆದು ಏನು ಇದು 5 ವರ್ಷ ಆಯ್ತು ರೀ. ಸದ್ಯ ನಮಗೆ ತ್ರಾಸ ಐತ್ರಿ. ಕಾರ್ಖಾನೆ ಆಡಳಿತ ಮಂಡಳಿಗೆಲ್ಲ ಮಾಹಿತಿ ಕೊಟ್ಟಿದ್ದೇವ್ರಿ. MDಗೆ ಭೇಟಿ ಆಗಿದ್ದೇವ್ರಿ. ಚೇರ್ಮನ್, ವೈಸ್ ಚೇರ್ಮನ್, ಅಲ್ಲಿ ಯಾರು ಪದಾಧಿಕಾರಿ, ಡೈರೆಕ್ಟರ್ ಬಾಡಿ ಅದಾರಿ, ಎಲ್ಲರಿಗೂ ನಾವು ಇದು ಮಾಹಿತಿ ಕೊಟ್ಟರು ಅವ್ರು ಇದ್ರ ಏನು